ದೇಶದ ಪ್ರಖ್ಯಾತ ದ್ವಿಚಕ್ರ ವಾಹನ ತಯಾರಿಕಾ ಸಂಸ್ಥೆ ಹೀರೋ ಮೋಟೋಕಾರ್ಪ್ನ ಮತ್ತೊಂದು ಜನಪ್ರಿಯ ದ್ವಿಚಕ್ರ ವಾಹನ ಡೆಸ್ಟಿನಿ 125 ಮಂಗಳೂರು ಮಾರುಕಟ್ಟೆಗೆ ಲಗ್ಗೆಯಿಟ್ಟಿದೆ. ಹೀರೋ ಮೋಟೋಕಾರ್ಪ್ನ ಮಂಗಳೂರಿನ ಅಧಿಕೃತ ಶೋರೂಂ ತ್ರಿಭುವನ್ ಹೀರೋದಲ್ಲಿ ನೂತನ ಸ್ಕೂಟರ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ದೇಶದ ಅತಿ ದೊಡ್ಡ ದ್ವಿಚಕ್ರ ವಾಹನ ಸಂಸ್ಥೆ ಹೀರೋ ಮೋಟೋಕಾರ್ಪ್ ಲಿಮಿಟೆಡ್ನ ಸಂಸ್ಥೆಯು ನೂತನ ಡೆಸ್ಟಿನಿ 125 ಸ್ಕೂಟರ್ ಅನ್ನು ಪರಿಚಯಿಸಿದೆ. ಇದೀಗ ಮಂಗಳೂರಿನ ಕೊಟ್ಟಾರದಲ್ಲಿರುವ ಇನ್ಫೋಸಿಸ್ ಸಮೀಪದಲ್ಲಿರುವ ತ್ರಿಭುವನ್ ಹೀರೋ ಶೋರೂಂನಲ್ಲಿ ಡೆಸ್ಟಿನಿ 125 ಸ್ಕೂಟರ್ ಅನ್ನು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮವನ್ನು ಸಂಸ್ಥೆಯ ಸಬ್ ಝೋನ್ ಮುಖ್ಯಸ್ಥರಾದ ದ್ವಾರಕಾನಾಥ್ ಅವರು ಉದ್ಘಾಟಿಸಿದರು. ಬಳಿಕ ದ್ವಿಚಕ್ರ ವಾಹನವನ್ನ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು i3s ಟೆಕ್ನಾಲಜಿ ಹೊಂದಿರುವ ದ್ವಿಚಕ್ರ ವಾಹನವನ್ನ ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದೇವೆ. ಅತ್ಯಾಧುನಿಕ ಶೈಲಿಯಲ್ಲಿ ಸ್ಕೂಟರ್ ಅನ್ನ ತಯಾರಿಸಲಾಗಿದೆ ಎಂದು ಹೇಳಿದ್ರು. 125cc ಒಂದು ಸ್ಕೂಟರ್ನ ಲಾಂಚ್ ಮಾಡಿದೆ. ಸೊ ನಮ್ಮ ಪ್ರಾಡಕ್ಟ್ ಪೋರ್ಟ್ಫೋಲಿಯೋಲಿ ಇನ್ನೊಂದು ಪ್ರಾಡಕ್ಟನ್ನು ನಾವು ಕೊಡ್ತಾ ಇದ್ದೀವಿ. ಇದಕ್ಕೆ ತುಂಬ ಎಫರ್ಟ್ ಹಾಕಿ ಭಾಳ ಕಷ್ಟ ಬಿದ್ದು R&Dಯಲ್ಲಿ ತುಂಬ ಕೆಲಸ ಮಾಡಿ ಈ ಮಾಡೆಲ್ನ ತಂದಿದ್ದಾರೆ. ಈ ಮಾಡೆಲ್ ಭಾಳ ಸ್ಟೈಲಿಶ್ ಆಗಿದೆ. ಪ್ಲಸ್ ಹೀರೋ ಪೇಟೆಂಟೆಡ್ i3s ಟೆಕ್ನಾಲಜಿ ಸುತ ಇದರಲ್ಲಿದೆ. ಸೊ ಈ i3s ಟೆಕ್ನಾಲಜಿಯಿಂದ ನಿಮಗೆ ಪೆಟ್ರೋಲ್ ಉಳಿತಾಯ ಆಗುತ್ತೆ. ಆಟೋಮೆಟಿಕ್ಕಾಗಿ ಗಾಡಿ ನಿಮಗೆ ಸಿಗ್ನಲ್ ಲೈಟ್ಸಲ್ಲಿ ನಿಂತೋಗ್ಬಿಡುತ್ತೆ. ಮತ್ತೆ ನೀವು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಕಿಕ್ ಹೊಡೆದು ಅಥವಾ ಸೆಲ್ಫ್ ಮಾಡಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಬರೀ ನೀವು ಬ್ರೇಕ್ ಹಿಡಿದು ತಿರ್ಗಾ ಥ್ರಾಟಲ್ ಆಕ್ಸಿಲರೇಟರ್ ಒಂದ್ಸರಿ ಕೊಟ್ಟರೆ ತಿರ್ಗಾ ಚಕ್ ಅಂತ ಶುರು ಆಗುತ್ತೆ. ಇದೇ ವೇಳೆ ದ್ವಿಚಕ್ರ ವಾಹನ ಖರೀದಿದಾರರಾದ ಪದ್ಮನಾಭ, ಭಾಸ್ಕರ್, ಯಶವಂತ್, ಅಬ್ದುಲ್ ರಹೀಂ, ಶೇಖರ್ ಎಂಬುವರಿಗೆ ಸ್ಕೂಟರ್ನ ಕೀಯನ್ನ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ಶೋರೂಂನ ಟೆರಿಟರಿ ಸರ್ವಿಸ್ ಮ್ಯಾನೇಜರ್ ಶ್ರೀರಾಮ್, ಮ್ಯಾನೇಜಿಂಗ್ ಪಾರ್ಟ್ನರ್ ಮಿಥುನ್ ಚೌಟರ್, ನಿಧಿ ಮಿಥುನ್ ಚೌಟರ್ ಉಪಸ್ಥಿತರಿದ್ದರು. ಪ್ರೀಮಿಯಂ ಸ್ಕೂಟರ್ಗಳ ಸಾಲಿನಲ್ಲಿ ನೂತನ ಡೆಸ್ಟಿನಿ 125cc ಸ್ಕೂಟರ್ ಪ್ರಮುಖವಾಗಿಯೂ ದೇಶದ ನಂಬರ್ 1 ಸ್ಕೂಟರ್ ಹೋಂಡಾ ಆಕ್ಟಿವಾ 125cc ಮಾದರಿಗೆ ಪ್ರತಿಸ್ಪರ್ಧಿಯಾಗಲಿದೆ. ಅಲ್ಲದೆ ಎಂಜಿನ್ ಹಾಗೂ ತಾಂತ್ರಿಕತೆಯಲ್ಲೂ ಬದಲಾವಣೆ ತರಲಾಗಿದೆ. ಮುಂಭಾಗದಲ್ಲಿ ದೊಡ್ಡದಾದ ಕ್ರೋಮ್ ಪ್ಯಾನೆಲ್, ಟರ್ನ್ ಇಂಡಿಕೇಟರ್, ಸಾಂಪ್ರದಾಯಿಕ ಹೆಡ್ಲ್ಯಾಂಪ್ ಇತ್ಯಾದಿ ಫೀಚರ್ಗಳನ್ನು ಕೊಡಲಾಗಿದೆ. ಶರತ್ ಸಾಲ್ಯನ್, V4 News 24/7 ಮಂಗಳೂರು.